ಉತ್ತರಾಖಂಡದ ಯಾತ್ರಾ ಸ್ಥಳಗಳಲ್ಲಿ ಕಳೆದ 6 ವಾರಗಳಲ್ಲಿ 5 ಹೆಲಿಕಾಪ್ಟರ್ ಪತನಗೊಂಡಿದೆ. ನಿನ್ನೆ ಬಿದ್ದ ಹೆಲಿಕಾಪ್ಟರ್ನಲ್ಲಿದ್ದ 7 ಮಂದಿ ಸಾವು ಕಂಡಿದ್ದಾರೆ. ಪೈಲಟ್ ಮತ್ತು ಉಳಿದ 6 ಮಂದಿ ಯಾತ್ರಿಕರು ಉತ್ತರಾಖಂಡದ ಗೌರಿಕುಂಡ ಕಾಡು ಮೇಡಿನಡಿಯಲ್ಲೇ ಈ ಹೆಲಿಕಾಪ್ಟರ್ ಬಿದ್ದಿದೆ. ಕೇದಾರನಾಥದಿಂದ ಯಾತ್ರಿಗಳನ್ನು ಕರೆದುಕೊಂಡು ಹೆಲಿಕಾಪ್ಟರ್ ಗುಪ್ತಕಾಶಿಗೆ ಹಾರುವಾಗ ಅದು ಬಿದ್ದಿದೆ. ಬೆಂಕಿಯುಂಡೆಯಾಗಿ ಹೆಲಿಕಾಪ್ಟರ್ ಬೀಳುವುದು ದೂರದವರೆಗೂ ಕಾಣಿಸಿದೆ. ಮಾಹಿತಿ ತಿಳಿಯುತ್ತಲೇ ಹತ್ತಿರದ ಪೊಲೀಸರೊಂದಿಗೆ ಎಸ್ಡಿಆರ್ಎಫ್ ಮತ್ತು ಎನ್ಡಿಆರ್ಎಫ್ ತಂಡಗಳು ದುರಂತದ ಸ್ಥಳಕ್ಕೆ ಧಾವಿಸಿವೆ. ಚಾರ್ಧಾಮ್ ಹೆಲಿಕಾಪ್ಟರ್ ಸೇವೆಯನ್ನು 2 ದಿನಗಳ ಕಾಲ ಸ್ಥಗಿತಗೊಳಿಸಲಾಗಿದೆ. ವಿಕ್ರಮ್ ರಾವತ್, ವಿನೋದ್, ತೃಷ್ಟಿ ಸಿಂಗ್, ರಾಜಕುಮಾರ್, ಶ್ರದ್ಧಾ, 10 ಪ್ರಾಯದ ರಾಶಿ ಹಾಗೂ ಪೈಲಟ್ ರಾಜ್ವೀರ್ ಮೃತರು. 6 ವಾರಗಳಲ್ಲಿ 5 ಹೆಲಿಕಾಪ್ಟರ್ಗಳು ಈ ಸುತ್ತ ಪತನಗೊಂಡು 25ರಷ್ಟು ಜನರು ಜೀವ ಕಳೆದುಕೊಂಡಿದ್ದಾರೆ. ಉತ್ತರಾಖಂಡ ಸರ್ಕಾರವು ಸರಣಿ ಹೆಲಿಕಾಪ್ಟರ್ ಆಕಾಶ ಅಪಘಾತಗಳ ಬಗೆಗೆ ತನಿಖೆ ನಡೆಸಲು ತಂಡವೊಂದನ್ನು ರಚಿಸಿದೆ. ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ ಎಸ್ಸಿಡಿಸಿಸಿ ಬ್ಯಾಂಕ್. 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. ಎಸ್ಸಿಡಿಸಿಸಿ ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ, ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ ಬೈಲ್, ಮಂಗಳೂರು.